ಮದುವೆ ನಡೆಯಬೇಕಾಗಿದ್ದ ಮದುಮಗ ಹಾಗೂ ಮದುಮಗಳು ತಲಪಾಡಿ ಕೇರಳ ಕೋವಿಡ್ ತಪಾಸಣಾ ಕೇಂದ್ರದಲ್ಲಿ ಬಾಕಿಯಾಗಿದ್ದು ತಾಳಿ ಕಟ್ಟುವ ಮುಹೂರ್ತವೇ ತಪ್ಪಿ ಹೋದ ಘಟನೆ ನಡೆದಿದೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಧು ಹಾಗೂ ವರ ಇಬ್ಬರು ಕೂಡ ಬೇರೆ ಬೇರೆ ಜಿಲ್ಲೆಯವರಾಗಿರೋ ಕಾರಣ ಇಂದು ನಡೆಯಬೇಕಾಗಿದ್ದಂತಹ ಮದುವೆ ತಪ್ಪಿ ಹೋಗಿದೆ. ಮುಳ್ಳೇರಿಯ ದೇಲಂಪಾಡಿ ನಿವಾಸಿ ಪುಷ್ಪರಾಜ್ ಹಾಗೂ ಮಂಗಳೂರು ಕೂಳೂರಿನ ವಿಮಲ ಎಂಬವರ ಮದುವೆ ಇವತ್ತು ಬೆಳಗ್ಗೆ 11 ರಿಂದ 12 ಗಂಟೆಯ ಮಧ್ಯೆ ಶುಭ ಗಳಿಗೆಯಲ್ಲಿ ಆಗಬೇಕಿತ್ತು. ಅದರಂತೆ ಕರ್ನಾಟಕದ ಪಾಸನ್ನ ಪಡೆದು ಗಡಿ ಪ್ರದೇಶಕ್ಕೆ ತಲುಪಿದ ವಧುವನ್ನ ವರನ ಕಡೆಯವರು ತಮ್ಮ ಕಾರಿನಲ್ಲಿ ಕೂರಿಸಿ ಕೇರಳ ಗಡಿ ತಲುಪುವಾಗ ವಿಮಲಳ ಪಾಸ್ಗಾಗಿ ಸಲ್ಲಿಸಿದಂತಹ ಅರ್ಜಿ ಅಂಗೀಕಾರ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಹಲವು ರೀತಿಯ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಶುಭ ಗಳಿಗೆ ತಪ್ಪಿ ಹೋಗುವ ಸಂದರ್ಭ ಎದುರಾದಾಗ ತಪಾಸಣಾ ಕೇಂದ್ರದ ಪರಿಸರದಲ್ಲೇ ವಿವಾಹ ಆಗೋದಾಗಿ ನಿಶ್ಚಯಿಸಿ ಹೂವಿನ ಹಾರಕ್ಕೆ ಹುಡುಕಾಡುವಾಗ ಅದು ಎಲ್ಲೂ ಕೂಡ ಸಿಗದ ಹಿನ್ನೆಲೆಯಲ್ಲಿ ಮದುವೆಯೇ ತಪ್ಪಿ ಹೋಗಿದೆ. കല്യാണം കഴിക്കാൻ വേണ്ടിയിട്ട് നമ്മൾ പ്ലാൻ ചെയ്ത്, പക്ഷേ മുഹൂർത്തത്തിനാകുമ്പോഴേക്ക് ഇടയിൽ ചെറിയൊരു ഇഷ്യൂവിൻ്റെ പേരിൽ ഇപ്പോൾ ബാക്കിയായിട്ടുണ്ട്. ഒരു 3 മണിക്കൂർ സമയമായി. നമ്മൾ രാവിലെ വന്ന് ഇവിടെ പെട്ടിട്ടുണ്ട്. ഒരു കാരണവശാലും അങ്ങോട്ട് പോകാൻ വിടുന്നില്ല. അപ്പോൾ പറ്റുമെങ്കിലൊന്ന് കുറേ നമ്മളെ ഓഫീസർമാരുണ്ട്, അവരോട് ചോദിച്ച് കുറേ റിക്വസ്റ്റ് ആക്കിയിട്ടുണ്ട്. ഈ പേപ്പർ